ನಮಸ್ಕಾರ. ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಪರಿಪೂರ್ಣ ಭೂತಕಾಲವನ್ನು ಕಲಿತೆವು. ಇವತ್ತು ತುಳುವಿನಲ್ಲಿ ಅಪೂರ್ಣ ಭೂತಕಾಲವನ್ನು ಕಲಿಯುವ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ನಾವು ಈಗಾಗಲೇ ಅಪೂರ್ಣ ವರ್ತಮಾನ ಕಾಲವನ್ನು ಪಾಠ 16ರಲ್ಲಿ ಕಲಿತಿದ್ದೇವೆ. ಯಾನು ಪೋವೊಂದುಲ್ಲೆ, ನಾನು ಹೋಗುತ್ತಿದ್ದೇನೆ. ಪೋವೊಂದು ಪ್ಲಸ್ ಉಲ್ಲೆ, ಪೋವೊಂದುಲ್ಲೆ. ಇಲ್ಲಿ ಪೋವೊಂದು ಎಂಬುದು ವರ್ತಮಾನ ಕಾಲದ ಕ್ರಿಯಾನ್ಯೂನ ಮತ್ತು ಉಲ್ಲೆ ಎಂಬುದು ಸಹಾಯಕ ಕ್ರಿಯಾಪದ ಉಲ್, ಇದರ ಸಾಮಾನ್ಯ ವರ್ತಮಾನ ಕಾಲದ ಕ್ರಿಯಾರೂಪ. ಅಪೂರ್ಣ ಭೂತಕಾಲದಲ್ಲಿ ಕ್ರಿಯಾಪದ ರಚಿಸಲು ನಾವು ಸಹಾಯಕ ಕ್ರಿಯಾಪದ ಉಪ್ಪು, ಇದರ ಸಾಮಾನ್ಯ ಭೂತಕಾಲದ ಕ್ರಿಯಾರೂಪವನ್ನು ವರ್ತಮಾನ ಕಾಲದ ಕ್ರಿಯಾನ್ಯೂನಕ್ಕೆ ಸೇರಿಸಬೇಕು. ಉಪ್ಪು ಅಂದರೆ ಇರು. ಮೊದಲಿಗೆ ಇದರ ಸಾಮಾನ್ಯ ಭೂತಕಾಲದ ಕ್ರಿಯಾರಚನೆಯನ್ನು ನೋಡುವ. ಇದನ್ನು ನಾವು ಈಗಾಗಲೇ ಕಲಿತಿದ್ದೇವೆ. ಯಾನು ಇತ್ತೆ, ನಾನು ಇದ್ದೆನು. ಈ ಇತ್ತ, ನೀನು ಇದ್ದೆ. ಆಯೆ ಅಥವಾ ಎಂಬೆ ಇತ್ತೆ, ಅವನು ಅಥವಾ ಇವನು ಇದ್ದನು. ಆಲು ಅಥವಾ ಮೋಲು ಇತ್ತಲ್, ಅವಳು ಅಥವಾ ಇವಳು ಇದ್ದಳು. ಅವು ಅಥವಾ ಒಂದು ಇತ್ತಂಡು, ಅದು ಅಥವಾ ಇದು ಇತ್ತು. ನಮ ಅಥವಾ ಎಂಕುಲು ಇತ್ತ, ನಾವು ಇದ್ದೆವು. ಈರು ಅಥವಾ ನಿಕುಲು ಇತ್ತರ್, ನೀವು ಇದ್ದಿರಿ. ಅಕುಲು ಅಥವಾ ಮೊಕುಲು ಆರು ಅಥವಾ ಮೇರ್ ಇತ್ತೆರ್, ಅವರು ಅಥವಾ ಇವರು ಇದ್ದರು. ನೇಕುಲು ಅಥವಾ ಐಕುಲು ಇತ್ತ, ಇವು ಅಥವಾ ಅವು ಇದ್ದವು. ಸರಿ, ಈಗ ಇದನ್ನು ವರ್ತಮಾನ ಕಾಲದ ಕ್ರಿಯಾನ್ಯೂನಕ್ಕೆ ಸೇರಿಸಬೇಕು. ಪೋವೊಂದು ಪ್ಲಸ್ ಇತ್ತೆ, ಪೋವೊಂದಿತ್ತೆ, ನಾನು ಹೋಗುತ್ತಿದ್ದೆನು. ಯಾನು ಪೋವೊಂದಿತ್ತೆ, ನಾನು ಹೋಗುತ್ತಿದ್ದೆನು. ಈ ಪೋವೊಂದಿತ್ತ, ನೀನು ಹೋಗುತ್ತಿದ್ದಿ. ಆಯೆ ಅಥವಾ ಎಂಬೆ ಪೋವೊಂದಿತ್ತೆ, ಅವನು ಅಥವಾ ಇವನು ಹೋಗುತ್ತಿದ್ದನು. ಆಲು ಅಥವಾ ಮೋಳು ಪೋವೊಂದಿತ್ತಲ್, ಅವಳು ಅಥವಾ ಇವಳು ಹೋಗುತ್ತಿದ್ದಳು. ಅವು ಅಥವಾ ಒಂದು ಪೋವೊಂದಿತ್ತಂಡು, ಅದು ಅಥವಾ ಇದು ಹೋಗುತ್ತಿತ್ತು. ನಮ ಅಥವಾ ಎಂಕುಲು ಪೋವೊಂದಿತ್ತ, ನಾವು ಹೋಗುತ್ತಿದ್ದೆವು. ಈರು ಅಥವಾ ನಿಕುಲು ಪೋವೊಂದಿತ್ತರ್, ನೀವು ಹೋಗುತ್ತಿದ್ದೀರಿ. ಅಕುಲು ಅಥವಾ ಮೊಕುಲು ಆರು ಅಥವಾ ಮೇರು ಪೋವೊಂದಿತ್ತೇರ್, ಅವರು ಅಥವಾ ಇವರು ಹೋಗುತ್ತಿದ್ದರು. ನೇಕುಲು ಅಥವಾ ಐಕುಲು ಪೋವೊಂದಿತ್ತ, ಇವು ಅಥವಾ ಅವು ಹೋಗುತ್ತಿದ್ದವು. ಸರಿ, ಈಗ ತುಳುವಿನಲ್ಲಿ ಅಪೂರ್ಣ ಭೂತಕಾಲದಲ್ಲಿ ಕೆಲವು ವಾಕ್ಯಗಳನ್ನು ನೋಡುವ. ಯಾನು ಉಣೊಂದಿತ್ತೆ, ನಾನು ಊಟ ಮಾಡುತ್ತಿದ್ದೆನು. ಈ ಗೊಬ್ಬೊಂದಿತ್ತ, ನೀನು ಆಟವಾಡುತ್ತಿದ್ದೆ. ಈರು ದಾದ ಮಲ್ತೊಂದಿತ್ತರ್, ನೀವು ಏನು ಮಾಡುತ್ತಿದ್ದೀರಿ. ಆಯೆ ಓಡಿ ಪೋವೊಂದಿತ್ತೆ, ಅವನು ಎಲ್ಲಿಗೆ ಹೋಗುತ್ತಿದ್ದನು. ಆರು ನಿಕ್ಕು ಕಾತೊಂದಿತ್ತೇರ್, ಅವರು ನಿನಗೆ ಕಾಯುತ್ತಿದ್ದರು. ಆಲು ಪದಪಣೊಂದಿತ್ತಲ್, ಅವಳು ಹಾಡುತ್ತಿದ್ದಳು. ಜೋಕುಲು ಓದೊಂದಿತ್ತ, ಮಕ್ಕಳು ಓದುತ್ತಿದ್ದರು. ಪಕ್ಕಿಲು ಬಾನಡು ರಾವೊಂದಿತ್ತ, ಹಕ್ಕಿಗಳು ಆಕಾಶದಲ್ಲಿ ಹಾರಾಡುತ್ತಿದ್ದವು. ಅಕುಲು ತುಳು ಕಲ್ತೊಂದಿತ್ತೇರ್, ಅವರು ತುಳು ಕಲಿಯುತ್ತಿದ್ದರು. ಆ ಊರುಡು ಮಾತೆರ್ಲ ಖುಷಿಟು ಒಟ್ಟುಗು ಬದುಕೊಂದಿತ್ತೇರ್, ಆ ಊರಿನಲ್ಲಿ ಎಲ್ಲರೂ ಸುಖವಾಗಿ ಒಟ್ಟಿಗೆ ಬಾಳುತ್ತಿದ್ದರು. ಪಡ್ಡಾಯಿಡು ಸೂರ್ಯೆ ಕಂತೊಂದಿತ್ತೆ, ಪಶ್ಚಿಮದಲ್ಲಿ ಸೂರ್ಯನು ಅಸ್ತಮಿಸುತ್ತಿದ್ದನು. ಜೋರು ಬರ್ಸ ಬರೊಂದಿತ್ತಂಡು, ಜೋರಾಗಿ ಮಳೆ ಬರುತ್ತಿತ್ತು. ಅಮ್ಮ ನಿನ್ನ ನಾಡೊಂದಿತ್ತೇರ್, ಅಮ್ಮ ನಿನ್ನನ್ನು ಹುಡುಕುತ್ತಿದ್ದರು. ಸರಿ, ಈಗ ತುಳುವಿನಲ್ಲಿ ಅಪೂರ್ಣ ಭೂತಕಾಲದಲ್ಲಿ ನಿಷೇಧಾರ್ಥಕ ರೂಪಗಳನ್ನು ನೋಡುವ. ಅಪೂರ್ಣ ಭೂತಕಾಲದ ನಿಷೇಧಾರ್ಥಕ ಕ್ರಿಯಾಪದ ರಚಿಸಲು ಉಪ್ಪು ಎಂಬ ಸಹಾಯಕ ಕ್ರಿಯಾಪದದ ಸಾಮಾನ್ಯ ಭೂತಕಾಲದ ನಿಷೇಧಾರ್ಥಕ ಕ್ರಿಯಾರೂಪವನ್ನು ವರ್ತಮಾನ ಕಾಲದ ಕ್ರಿಯಾನ್ಯೂನಕ್ಕೆ ಸೇರಿಸಬೇಕು. ಯಾನು ಇತ್ತಿಜೆ, ನಾನು ಇರಲಿಲ್ಲ. ಈ ಇತ್ತಿಜ, ನೀನು ಇರಲಿಲ್ಲ. ಆಯೆ ಅಥವಾ ಎಂಬೆ ಇತ್ತಿಜೆ, ಅವನು ಅಥವಾ ಇವನು ಇರಲಿಲ್ಲ. ಆಲು ಅಥವಾ ಮೋಲು ಇತ್ತಿಜಲ್, ಅವಳು ಅಥವಾ ಇವಳು ಇರಲಿಲ್ಲ. ಅವು ಅಥವಾ ಒಂದು ಇತ್ತಿಜಿ, ಅದು ಅಥವಾ ಇದು ಇರಲಿಲ್ಲ.
ನಮ ಅಥವಾ ಎಂಕುಲು ಇತ್ತಿಜ ನಾವು ಇರಲಿಲ್ಲ. ಈರು ಅಥವಾ ನಿಕುಲು ಇತ್ತಿಜರ್ ನೀವು ಇರಲಿಲ್ಲ. ಅಕುಲು ಅಥವಾ ಮಕುಲು ಆರು ಅಥವಾ ಮೀರ್ ಇತ್ತಿಜೇರ್ ಅವರು ಅಥವಾ ಇವರು ಇರಲಿಲ್ಲ. ನೇಕುಲು ಅಥವಾ ಐಕುಲು ಇತ್ತಿಜ ಇವು ಅಥವಾ ಅವು ಇರಲಿಲ್ಲ. ಇದನ್ನು ವರ್ತಮಾನ ಕಾಲದ ಕ್ರಿಯಾನ್ವಯಕ್ಕೆ ಸೇರಿಸಬೇಕು. ಪೋವೊಂದು ಪ್ಲಸ್ ಇತ್ತಿಜೆ ಪೋವೊಂದಿತ್ತಿಜೆ ನಾನು ಹೋಗುತ್ತಿರಲಿಲ್ಲ. ಯಾನು ಪೋವೊಂದಿತ್ತಿಜೆ ನಾನು ಹೋಗುತ್ತಿರಲಿಲ್ಲ. ಈ ಪೋವೊಂದಿತ್ತಿಜ ನೀನು ಹೋಗುತ್ತಿರಲಿಲ್ಲ. ಆಯೆ ಅಥವಾ ಎಂಬೆ ಪೋವೊಂದಿತ್ತಿಜೆ ಅವನು ಅಥವಾ ಇವನು ಹೋಗುತ್ತಿರಲಿಲ್ಲ. ಆಲು ಅಥವಾ ಮೋಲು ಪೋವೊಂದಿತ್ತಿಜಲ್ ಅವಳು ಅಥವಾ ಇವಳು ಹೋಗುತ್ತಿರಲಿಲ್ಲ. ಅವು ಅಥವಾ ಒಂದು ಪೋವೊಂದಿತ್ತಿಜಿ ಅದು ಅಥವಾ ಇದು ಹೋಗುತ್ತಿರಲಿಲ್ಲ. ನಮ ಅಥವಾ ಎಂಕುಲು ಪೋವೊಂದಿತ್ತಿಜ ನಾವು ಹೋಗುತ್ತಿರಲಿಲ್ಲ. ಈರು ಅಥವಾ ನಿಕುಲು ಪೋವೊಂದಿತ್ತಿಜರ್ ನೀವು ಹೋಗುತ್ತಿರಲಿಲ್ಲ. ಅಕುಲು ಅಥವಾ ಮಕುಲು ಆರು ಅಥವಾ ಮೀರು ಪೋವೊಂದಿತ್ತಿಜೇರ್ ಅವರು ಅಥವಾ ಇವರು ಹೋಗುತ್ತಿರಲಿಲ್ಲ. ನೇಕುಲು ಅಥವಾ ಐಕುಲು ಪೋವೊಂದಿತ್ತಿಜ ಇವು ಅಥವಾ ಅವು ಹೋಗುತ್ತಿರಲಿಲ್ಲ. ಸರಿ, ಈಗ ನಾವು ಅಪೂರ್ಣ ಭೂತಕಾಲದ ನಿಷೇಧಾರ್ಥಕ ವಾಕ್ಯಗಳನ್ನು ನೋಡುವ. ಅಕುಲು ಎನಡ ಪಾತೆರೊಂದಿತ್ತಿಜೇರ್ ಅವರು ನನ್ನೊಂದಿಗೆ ಮಾತನಾಡುತ್ತಿರಲಿಲ್ಲ. ಆರು ತುಳುಟು ಕತೆ ಬರೆಯೊಂದಿತ್ತಿಜೇರ್ ಅವರು ತುಳುವಿನಲ್ಲಿ ಕಥೆಗಳನ್ನು ಬರೆಯುತ್ತಿರಲಿಲ್ಲ. ಬರ್ಸ ಬರೊಂದಿತ್ತಿಜಿ ಮಳೆ ಬರುತ್ತಿರಲಿಲ್ಲ. ಆಯೆ ಓಡೆಗ್ಲ ಪೋವೊಂದಿತ್ತಿಜೆ ಅವನು ಎಲ್ಲಿಗೂ ಹೋಗುತ್ತಿರಲಿಲ್ಲ. ದುಂಬು ಯಾನ ಚಹಾ ಪರೊಂದಿತ್ತಿಜೆ ಮೊದಲು ನಾನು ಚಹಾ ಕುಡಿಯುತ್ತಿರಲಿಲ್ಲ. ಸರಿ, ಈಗ ಅಪೂರ್ಣ ವರ್ತಮಾನ ಕಾಲದ ಪ್ರಶ್ನಾರ್ಥಕ ವಾಕ್ಯಗಳನ್ನು ನೋಡುವ. ಈ ಎಂಕ್ ಕಾತೊಂದಿತ್ತನ ನೀನು ನನಗೆ ಕಾಯುತ್ತಿದ್ದೆಯಾ. ಹಾಲು ಓದೊಂದಿತ್ತಲ ಅವಳು ಓದುತ್ತಿದ್ದಳ. ಆಯೆ ಗೊಬ್ಬೊಂದಿತ್ತಿಜೆನೆ ಅವನು ಆಡುತ್ತಿರಲಿಲ್ಲವಾ. ಅಕುಲು ಬರೊಂದಿತ್ತಿಜೀರೆ ಅವರು ಬರುತ್ತಿರಲಿಲ್ಲವಾ. ಸರಿ, ಇವತ್ತಿಗೆ ಎಷ್ಟು ಸಾಕು. ಮುಂದಿನ ಪಾಠದಲ್ಲಿ ನಾವು ತುಳುವಿನಲ್ಲಿ ಉಪಸರ್ಗ ಅವ್ಯಯಗಳನ್ನು ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನ್ ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.